ಮಂಗಳೂರಿನ ಮೀನಖಳಿಯ ಬೈಕಂಪಾಡಿ ಸಂಪರ್ಕದ ರಸ್ತೆಯಲ್ಲಿ ಅದಿರು ಸಾಗಾಟದ ಗೂಡ್ಸ್ ರೈಲು ರಸ್ತೆಗೆ ಅಡ್ಡವಾಗಿ ನಿಲ್ಲುವುದರಿಂದ ಸ್ಥಳೀಯ ನಿವಾಸಿಗಳಿಗೆ ಸಮಸ್ಯೆ ಉಂಟಾಗಿದ್ದು, ರೈಲಿನ ಅಡಿಭಾಗದಲ್ಲಿ ಜನರು ನುಸುಳಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಾರಗಟ್ಟಲೆ ರಸ್ತೆಗೆ ಅಡ್ಡವಾಗಿ ನಿಲ್ಲುವ ಅದಿರು ಸಾಗಾಟದ ರೈಲಿನಿಂದ ಈ ಸಮಸ್ಯೆ ಉಂಟಾಗಿದೆ. ಎನ್ಎಂಪಿಟಿ ಬಂದರಿಗೆ ಬರುವ ಅದಿರು ಸಾಗಾಟದ ರೈಲು ಇದಾಗಿದ್ದು, ರೈಲಿನ ಅಡಿಯಲ್ಲಿ ತೆವಳುತ್ತಾ ಜನ ಸಾಗ್ತಾ ಇದ್ದಾರೆ. ಈ ಬಗ್ಗೆ ಪ್ರಧಾನಮಂತ್ರಿ ಕಚೇರಿಗೂ ಜನರು ಮನವಿಯನ್ನ ಸಲ್ಲಿಸಿದ್ದು, ಎನ್ಎಂಪಿಟಿ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಮೇಲ್ಸೇತುವೆ ನಿರ್ಮಾಣ ಮಾಡುವಂತೆ ಪ್ರಧಾನಮಂತ್ರಿ ಕಾರ್ಯಾಲಯ ಸೂಚನೆಯನ್ನ ನೀಡಿದೆ ಎಂದು ತಿಳಿದು ಬಂದಿದೆ. ಆದರೆ ಇನ್ನೂ ಕೂಡ ಗೂಡ್ಸ್ ರೈಲಿನಿಂದ ಜನರಿಗೆ ಉಂಟಾಗಿರುವಂತಹ ಸಮಸ್ಯೆ ಪರಿಹಾರವಾಗಿಲ್ಲ. ಈ ಸಮಸ್ಯೆಯನ್ನ ಬಗೆಹರಿಸುವಂತೆ ಸಾರ್ವಜನಿಕರು ಶಾಸಕ ಭರತ್ ಶೆಟ್ಟಿಯವರಿಗೆ ಮಾಧ್ಯಮಗಳ ಮೂಲಕ ಮನವಿಯನ್ನ ಮಾಡಿದ್ದಾರೆ. ಇಲ್ಲ ಹೇಳ್ತಾರೆ.